ರಾಜ್ಯದೆಲ್ಲೆಡೆ ಬಿಸಿಲಿನ ತಾಪದಿಂದ ಜನ ಕಂಗೆಟ್ಟಿದ್ದಾರೆ. ಕೆರೆ ಕುಂಟೆಗಳು ಬತ್ತಿ ಹೋಗಿದೆ. ಈ ನಡುವೆ ಪಾವಗಡದ ಕೆರೆಗಳಲ್ಲಿ ಬಿಸಿ ತಾಳಲಾರದೆ ಲಕ್ಷಾಂತರ ಮೀನುಗಳು ಸತ್ತು ತೇಲುತ್ತಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಣ್ಣಮೇಡಿ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದಿದ್ದು, ಇರುವ ಅಲ್ಪ ಸ್ವಲ್ಪ ಕೊಳಕು ನೀರಿನಲ್ಲಿ ಮೀನುಗಳು ತೇಲುತ್ತಾ ಉಸಿರು ಚೆಲ್ಲುತ್ತಿರುವ ದೃಶ್ಯಗಳು ಮನ ಕಲಕುವಂತಿದೆ. 108 ಎಕರೆ ವಿಸ್ತೀರ್ಣ ಹೊಂದಿರುವ ಕಣ್ಣಮೇಡಿ ಕೆರೆ ತುಂಬಿದ್ರೆ ಜನ ಜಾನುವಾರು ಜಲಚರಗಳಿಗೆ ಜೀವ ಜಲವಾಗಿರ್ತಾ ಇತ್ತು. ಆದರೆ ಇಂದು ಬತ್ತಿ ಹೋಗಿ ಕೆರೆಯಲ್ಲಿದ್ದ ಲಕ್ಷಾಂತರ ಮೀನುಗಳು ಸಾಯ್ತಾ ಇದೆ. ತಾಪದ ಹೆಚ್ಚಳ ಹೀಗೆ ಮುಂದುವರಿದ್ರೆ ಸಂಪೂರ್ಣ ನೀರು ಬತ್ತಿ ಹೋಗಿ 2 ದಿನಗಳಲ್ಲಿ ಇದ್ದ ಬದ್ದ ಮೀನುಗಳು ಸಾಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕೇವಲ ಇದೊಂದೇ ಅಲ್ಲ, ಎಷ್ಟೋ ಜಾನುವಾರುಗಳು ಮೇವು ನೀರಿಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣ ಬಿಡ್ತಾ ಇದೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ವರದಿ ನಂದೀಶ್ ನಾಯ್ಕ, ಪಾವಗಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತ ಹೇಳಿ. ಈ ಪೋಕ್ಸೋ ಕಾಯ್ದೆ ಅನ್ನೋದು 2012ರಲ್ಲಿ ಜಾರಿಗೆ ಬಂದಂತಿತ್ತು. ನಮ್ಮಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ, ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತಾ ಅಂತ. ಈ ಒಂದು ಲೈಂಗಿಕ ದೌರ್ಜನ್ಯ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ತಂದೆಯೇ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ, ಆತನಿಗೆ ನಾವೇ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ತೀವಿ. ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅಣ್ಣ ತಂಗಿ ಅಂದ್ರೆ ಒಂದು ಪವಿತ್ರವಾದ ಭಾವನೆ ಇದೆ. ಜನಸಾಮಾನ್ಯರಿಗೆ ಕಾನೂನು ಅರಿವು ಪ್ರತಿ ಶನಿವಾರ ನಮ್ಮ ತುಮಕೂರು ವಾಹಿನಿಯಲ್ಲಿ ಪ್ರಸಾರ. ಶೀಘ್ರವೇ ನಿರೀಕ್ಷಿಸಿ.